ರಾಷ್ಟ್ರೀಯ ಹೆದ್ದಾರಿ 66ರ ಎನ್ಐಟಿಕೆ ಬಳಿರುವ ಟೋಲ್ ಗೇಟ್ ವಿರುದ್ಧ ಮತ್ತೊಮ್ಮೆ ಪ್ರತಿಭಟನೆಯ ಕೂಗು ಕೇಳಿಬಂದಿದ್ದು, ಟೋಲ್ ಗೇಟ್ ತೆರವಿಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿ ಆರಂಭಿಸಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಆಸಿಫ್ ಆಪತ್ಬಾಂಧವ ನೇತೃತ್ವದಲ್ಲಿ ಇಂದು ಬೆಳಗ್ಗೆಯಿಂದಲೇ ಅಹೋರಾತ್ರಿ ಧರಣಿ ಪ್ರತಿಭಟನೆ ಆರಂಭಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಆಪತ್ಬಾಂಧವ ಆಸಿಫ್ ಅವರು, ಅನಧಿಕೃತ ಅಕ್ರಮ ಟೋಲ್ ಗೇಟ್ ಜನರ ರಕ್ತ ಹೀರುವಂತಹ ಕೆಲಸ ಮಾಡುತ್ತಿದೆ. ಕೂಡಲೇ ಟೋಲ್ ಗೇಟ್ ಅನ್ನ ಬಂದ್ ಮಾಡಬೇಕು. ಇಲ್ಲದೆ ಹೋದ ಪಕ್ಷದಲ್ಲಿ ನಾವು ಅಹೋರಾತ್ರಿ ಧರಣಿಯನ್ನ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಅನಧಿಕೃತ ಅಕ್ರಮ ಟೋಲ್ ಗೇಟ್ ಜನರ ರಕ್ತ ಹೀರುವಂತಹ ಈ ಒಂದು ಅಕ್ರಮ ಟೋಲ್ ಗೇಟ್ ಸುರತ್ಕಲ್ ಮುಖದ ಈ ಒಂದು ಟೋಲ್ ಗೇಟ್ ವಿರುದ್ಧ ಜನಾಕ್ರೋಶ ಎದ್ದಿದೆ. ಇವತ್ತು ನಾವು ಅಹೋರಾತ್ರಿ ಪ್ರತಿಭಟನೆ ಮಾಡುವುದರ ಮೂಲಕ ಇವರನ್ನು ಇಲ್ಲಿಂದ ತೊಲಗಿಸಲು ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ಹಲವಾರು ಟೋಲ್ ಸಮಿತಿಗಳು ಬಂದು ಇಲ್ಲಿ ಹೋರಾಟ ಮಾಡಿದರೆ ಯಾವುದೇ ಪ್ರಯೋಜನ ಆಗಲಿಲ್ಲ. ರಾಜಕೀಯ ಶಕ್ತಿಗಳು ಅದನ್ನು ತಡೆ ಹಿಡಿತಾ ಇತ್ತು. ಇವತ್ತು ಜನಶಕ್ತಿಯನ್ನು ಒಗ್ಗೂಡಿಸಿಕೊಂಡು ಎಲ್ಲ ಲಾರಿ ಚಾಲಕರು, ಟ್ಯಾಕ್ಸಿ ಯೂನಿಯನ್ನವರನ್ನು, ಹಾಗೆಯೇ ಬೆಂಗಳೂರಿನ ಯೂನಿಯನ್ ಡಿಜೆ ಟ್ರಕ್ ಮಾಲಕರನ್ನು ಇವರನ್ನೆಲ್ಲ ವಿಶ್ವಾಸಕ್ಕೆ ಪಡೆದುಕೊಂಡು, ಇಲ್ಲಿನ ಸಾರ್ವಜನಿಕರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ನಾವು ಅಹೋರಾತ್ರಿ ಹೋರಾಟವನ್ನು ಮಾಡ್ತೇವೆ. ಈ ಹೋರಾಟ ನಿಲ್ಲುವುದಿಲ್ಲ. ನಮಗೆ ನ್ಯಾಯ ಸಿಗುವವರೆಗೂ ಈ ಹೋರಾಟ ಮುಂದುವರಿಯುತ್ತದೆ. ಮನ್ಸೂರ್ ಇಬ್ರಾಹಿಂ ಮರವಂತಿಯವರು ಮಾತನಾಡಿ, ಸುರತ್ಕಲ್ ಟೋಲ್ ಗೇಟ್ ಅಕ್ರಮವಾಗಿ ಟೋಲ್ ಸಂಗ್ರಹಿಸುತ್ತಿದ್ದು, ಹಲವಾರು ಬಾರಿ ಸ್ಥಳೀಯ ಶಾಸಕರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದ್ರು. ಯಾವುದೇ ಪ್ರಯೋಜನ ಆಗದೇ ಇರುವುದರಿಂದ ಸಾರ್ವಜನಿಕರಿಗೆ ಹಾಗೂ ವಾಹನ ಮಾಲಕರಿಗೆ ತೊಂದರೆಯಾಗುವುದನ್ನು ಮನಗಂಡು ನಾವು ಈ ಪ್ರತಿಭಟನೆಯನ್ನ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಉಡುಪಿ ಜಿಲ್ಲೆಗೆ, ಉತ್ತರ ಕನ್ನಡ ಜಿಲ್ಲೆಯಿಂದ ಉಡುಪಿ ಜಿಲ್ಲೆಗೆ ಎಂಟ್ರಿ ಆಗುವ ಸೀರೂರಿನಲ್ಲಿ ಒಂದು ಟೋಲ್ ಇದೆ. ಆಮೇಲೆ ಹೆಜಮಾಡಿ ಟೋಲು ಉಡುಪಿ ಜಿಲ್ಲೆಗೆ ಕೊನೆಯದಾಗ್ತದೆ. ಅದರ ಮಧ್ಯ ಸಾಸ್ತಾನದಲ್ಲಿ ಒಂದು ಟೋಲ್ ಇದೆ. ಹಾಗಾಗಿ ಈ ಮಧ್ಯೆ ಅಕ್ರಮ ಟೋಲ್ಗಳು ತಲೆ ಎತ್ತಿ ನಿಂತಿದೆ. ಅದರಲ್ಲಿ ಸುರತ್ಕಲ್ ಟೋಲನ್ನು ಯಾಕೆ ಇಟ್ಕೊಂಡಿದ್ದೀರಿ ಅಂತ ಹೇಳಿದರೆ, ಇಲ್ಲಿ ಯಾವತ್ತೂ ಹುಡುಕರ ಹಾಗೂ ಅಕ್ರಮವಾಗಿ ಹಣ ತೆಗೆದು ಇಲ್ಲಿ ಗಲಾಟೆ ಮಾಡಿಕೊಂಡು ಉಳಿದ ಟೋಲ್ಗಳಿಗೆ ಎದುರಿಸಲಿಕ್ಕೋಸ್ಕರ ಈ ಟೋಲನ್ನು ಇಟ್ಕೊಂಡ್ಬಿಟ್ಟು ಇಲ್ಲಿ ಗಲಾಟೆ ಮಾಡಿಸ್ಕೊಂಡು ಉಳಿದ ಟೋಲ್ಗಳಿಗೆ ಎದುರಿಸ್ತಾ ಇದ್ದಾರೆ. ನಿಜವಾಗಿ ಟೋಲ್ ಕಟ್ಟಿ ನಾವು ಬರುವುದು ಯಾಕಂದರೆ ರಸ್ತೆ ಅಗಲೀಕರಣ ಹಾಗೂ ದಾರಿದೀಪ, ಟಾಯ್ಲೆಟ್, ಬಾತ್ರೂಮ್, ಹಾಗೆ ಕಾಯಿನ್ ಬಾಕ್ಸ್, ಬಸ್ ಸ್ಟ್ಯಾಂಡ್, ಯಾವುದಾದ್ರೂ ಅಪಘಾತವಾದಲ್ಲಿ ಆಂಬುಲೆನ್ಸ್ ಅಥವಾ ವಾಹನಗಳು ಹಾಳಾಗಿ ನಿಂತಲ್ಲಿ ಅದಕ್ಕೆ ಬೇಕಾಗುವಂಥ ಗ್ಯಾರೇಜಿನ ವ್ಯವಸ್ಥೆಗಳನ್ನು ಯಾವುದೇ ಮಾಡದೆ, ಅಥವಾ ರಸ್ತೆ ಅಕ್ಕಪಕ್ಕದಲ್ಲಿ ಯಾವುದೇ ಚರಂಡಿ, ಪಾದಚಾರಿ ನಡಿಲಿಕ್ಕಾಗಲಿ ಅಥವಾ ಮೋಟರ್ ಸೈಕಲ್ ಹೋಗ್ಲಿಕ್ಕಾಗಲಿ ಯಾವುದೇ ಒಂದು ವ್ಯವಸ್ಥೆ ಇಲ್ಲದೆ ನಮ್ಮ ಮಳೆಗಾಲದಲ್ಲಿ ಎಷ್ಟೋ ಅಪಘಾತಗಳಾಗ್ತದೆ, ಸಾವಿರಾರು ಜನ ಸಾಯ್ತಾ ಇದ್ದಾರೆ. ಇದನ್ನು ಯಾವುದೂ ನೋಡದೆ ನಮ್ಮ ಸರ್ಕಾರ ಈ ಥರ ಅಕ್ರಮವಾಗಿ ಟೋಲ್ಗಳನ್ನು ವಸೂಲಿ ಮಾಡ್ತಿರೋದು, ಇದನ್ನು ನಾನು ಖಂಡಿಸ್ತೇನೆ. ದಯವಿಟ್ಟು ಟಿವಿ ಮಾಧ್ಯಮ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಮಾಡ್ತಾ ಇದ್ದೇನೆ. ಪ್ರತಿಭಟನೆಯಲ್ಲಿ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿಯ ಸದಸ್ಯ ಲಯನ್ ಹರೀಶ್ ಪುತ್ರನ್ ಮುಲ್ಕಿ, ರಾಜ್ಯ ಟ್ರಕ್ ಮಾಲಕರ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಸುಶಾಂತ್ ಶೆಟ್ಟಿ, ಕುಂದಾಪುರ ಲಾರಿ ಮಾಲಕರ ಸಂಘದ ಅಧ್ಯಕ್ಷ ಮನ್ಸೂರ್ ಅಹಮದ್, ಉಡುಪಿ ಜಿಲ್ಲಾ ಲಾರಿ ಯೂನಿಯನ್ ಅಧ್ಯಕ್ಷ ಮಸೂದ್ ಬ್ರಹ್ಮಾವರ, ಕರ್ನಾಟಕ ರಕ್ಷಣಾ ವೇದಿಕೆ ಉಡುಪಿಯ ಜಿಲ್ಲಾಧ್ಯಕ್ಷ ಅನ್ಸರ್ ಅಹಮದ್, ಕರ್ನಾಟಕ ರಕ್ಷಣಾ ವೇದಿಕೆ ಕಾಪು ಅಧ್ಯಕ್ಷ ನಿಜಾಂ ಪಡುಬಿದ್ರಿ, ಸಾಮಾಜಿಕ ಕಾರ್ಯಕರ್ತ ಅದ್ದಿಪೊಳ್ಳೂರು ಮೊದಲಾದವರು ಪಾಲ್ಗೊಂಡಿದ್ದರು. Inspiring excellence since 1985, the Dr. M.V. Shetty Memorial Trust Institutions has many firsts to its credit. The first nursing college in private sector, the first physiotherapy college in Karnataka, and the first private speech and hearing college in Karnataka. The trust hosts 9 colleges and centers for physiotherapy, speech and language therapy and special school. Quality education, high professionalism and overall development is the hallmark of Dr. M.V. Shetty Memorial Trust Institutions. The college is managed by the Trust. Dr. M.V. Shetty College of Nursing, Dr. M.V. Shetty College of Physiotherapy, Dr. M.V. Shetty College of Speech and Hearing, Dr. M.V. Shetty College of Allied Health Science, Dr. M.V. Shetty School of Nursing, Dr. M.V. Shetty College of Social Work, Leelavati Shetty College of Education, PG Diploma in Bharatanatyam, Dr. M.V. Shetty College of Medical Lab Technology. For admissions, please contact 0824-248-1048, 248-1096, 7760-495-280, Dr. MVS Group at gmail.com, www.mvshettycolleges.edu.in.